ನಮಸ್ಕಾರ, ಶುಭ ದಿನ ಎಲ್ಲರಿಗೂ. ದಶಮ ಸಂಭ್ರಮದ ಆವಿಷ್ಕಾರ ಯೋಗ ಮತ್ತು ಎನಪಯ ಡೀಮ್ಡ್ ಬಿ ಯೂನಿವರ್ಸಿಟಿ ಅರ್ಪಿಸುವಂತಹ ಯೋಗಾರೋಗ್ಯ ಜ್ಞಾನಾಮೃತ ಕಾರ್ಯಕ್ರಮದ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ಯೋಗ ಕ್ಷೇತ್ರದ ಬೇರೆ ಬೇರೆ ವಿಚಾರದಲ್ಲಿ ನಾವು ಈಗಾಗಲೇ ಕಾರ್ಯಕ್ರಮ ನಡೆಸಿದ್ದೀವಿ. ಇವತ್ತಿನ ಕಾರ್ಯಕ್ರಮದ ಅತಿಥಿ ನಮ್ಮೊಟ್ಟಿಗಿರೋರು ಶ್ರೀಕಾಂತ್ ಎಸ್ ವಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದ ವಿಷಯ ಪ್ರಾಣಾಯಾಮ, ಪ್ರಾಣವಿದ್ಯೆ, ಪ್ರಾಣ ಚಿಕಿತ್ಸೆ. ಇಡೀ ಎಲ್ಲರೂ ಇವತ್ತು ನಾವು ಬದುಕ್ತಿರೋದೇ ನಾವು ಪ್ರಾಣ ಇದ್ದೀವೋ ಇಲ್ಲವೋ ಅಂತ ನಿರ್ಧಾರ ಮಾಡುವಂಥ ಒಂದು ವಿಚಾರ. ಈ ವಿಚಾರದಲ್ಲಿ ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿರೋರು ಶ್ರೀಕಾಂತ್ ಅವರು, ನನ್ನ ಆತ್ಮೀಯ ಗೆಳೆಯರು. ಯಾಕೆಂತ ಹೇಳಿದರೆ ನಾನು ಮತ್ತು ಅವರಿಬ್ಬರು ಸಹ ಒಟ್ಟಿಗೆ ಯೋಗ MSc ಅಧ್ಯಯನ ಮಾಡಿದವರು. ನನ್ನ ಬ್ಯಾಚಿನವರು ಅವರು ಗೋಲ್ಡ್ ಮೆಡಲಿಸ್ಟ್. ಯೋಗದಲ್ಲಿ ಮತ್ತು ಸಂಸ್ಕೃತದಲ್ಲಿ ಅವರು ಉನ್ನತವಾದಂತಹ ಅನುಭವ ಮತ್ತು ಜ್ಞಾನವನ್ನು ಹಂಚಿಕೊಳ್ಳಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಅತಿಥಿಯನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ನಾನು ನಿಮಗೆ ಮೊದಲನೇದಾಗಿ ಎಲ್ಲರಿಗೂ ಕೇಳುವಂತಹ ನನ್ನ ಪ್ರಶ್ನೆ, ಯೋಗ ಕ್ಷೇತ್ರಕ್ಕೆ ಬರಬೇಕು ಅನ್ನುವಂಥ ಆಸಕ್ತಿ ಹೇಗೆ ಬಂತು ನಿಮಗೆ? ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದ ನಮಸ್ಕಾರಗಳು. ಮೊದಲನೇದಾಗಿ V4 ಚಾನಲ್ನವರಿಗೂ ಹಾಗೆ ಕುಶಾಲಪ್ಪ ನಿಮಗೂ ಅಭಿನಂದನೆಗಳು. ಯಾಕಂದರೆ ಇವತ್ತಿನ ದಿವಸ ಯೋಗ ಕ್ಷೇತ್ರದ ಬಗ್ಗೆ ಜನರ ಆಸಕ್ತಿಯನ್ನು ಎಳಿಬೇಕು, ಹೆಚ್ಚು ಜನರು ಯೋಗದಲ್ಲಿ ತೊಡಗಿಕೊಳ್ಳಬೇಕನ್ನೋಂಥ ನಿಮ್ಮ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಇಂತಹ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ. ಇದರ ಹಿಂದೆ ನಿಮಗೆ ಬಹಳ ಶ್ರಮ ಇರ್ತದೆ. ನಮಗೆ ಕ್ಯಾಮರಾದ ಮುಂದೆ ಎಷ್ಟು ಗೊತ್ತಾಗ್ತದೆ, ಅದು ಟಿವಿಯಲ್ಲಿ ಎಷ್ಟು ಗೊತ್ತಾಗ್ತದೆ ಅದು ಬೇರೆ, ಆದರೆ ಬಹಳ ಶ್ರಮ ವಹಿಸ್ತೀರಿ ನೀವು. ಆದ್ದರಿಂದ ನಿಮಗೂ ಹಾಗೆ ನಿಮ್ಮನ್ನು ಸಪೋರ್ಟ್ ಮಾಡ್ತಾ ಇರುವಂತಹ V4 ಚಾನಲ್, ಅದೇ ರೀತಿ ಎನಪಯ ಯೂನಿವರ್ಸಿಟಿ ಎಲ್ಲರಿಗೆ ಮೊದಲನೇದಾಗಿ ಹಾರ್ದಿಕವಾದ ನಮಸ್ಕಾರಗಳು, ಅಭಿನಂದನೆಗಳು. ಥ್ಯಾಂಕ್ ಯು. ಮೊದಲನೇ ಪ್ರಶ್ನೆ ನಿಮ್ಮದು, ಯೋಗದಲ್ಲಿ ನಿಮಗೆ ಆಸಕ್ತಿ ಹೇಗೆ ಬಂತು ಅಂತ ನೀವು ಕೇಳಿದರೆ ನನಗೆ ಅದನ್ನು ಉತ್ತರ ಕೊಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಹೇಗೆ ಬಂತು ಅಂತಲೇ ಗೊತ್ತಿಲ್ಲ, ಹೇಗೋ ಬಂತು. ಬಹುಶಃ ಹೀಗೆ ಕಾರಣ ಇರಬಹುದು. ನಾನು ಮನೆಯಲ್ಲಿ ನಾವು ನಿತ್ಯ ಸಂಧ್ಯಾ ವಂದನೆ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ಮತ್ತೆ ಪೂಜೆ ಮಾಡಬೇಕು, ಮತ್ತೆ ಬೇರೆ ಬೇರೆ ಕಡೆ ನಾವು ತುಳುನಾಡಿನವರು ಈ ದೈವ ಆರಾಧನೆ, ನಾಗಾರಾಧನೆ ಇದೆಲ್ಲ ನೋಡುವಾಗ ನನಗೆ ಇದೆಲ್ಲ ನಾವು ಯಾಕೆ ಮಾಡಬೇಕು, ಯಾವ ಉದ್ದೇಶಕ್ಕೆ ಮಾಡಬೇಕು, ಇದರ ಲಾಭ ಏನು? ಯಾಕಂದ್ರೆ ಕಣ್ಣಿಗೇನು ಕಾಣುವುದಿಲ್ಲ. ಆದ್ರಿಂದ ಇದನ್ನೆಲ್ಲ ಯಾಕೆ ಮಾಡಬೇಕು ಅನ್ನುವಂಥದ್ದು ಮೊದಲು. ಆನಂತರ ಮುಂದಿನ ದಿವಸಗಳಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸ್ವಲ್ಪ ಆಸಕ್ತಿ ಹುಟ್ಟಿತು. ಅದರ ಬಗ್ಗೆ ಅಧ್ಯಯನ ನಡೀತಾ ಹೋದಾಗ ಇಲ್ಲ, ಇದಕ್ಕೆ ನಿರ್ದಿಷ್ಟವಾದ ಉತ್ತರಗಳನ್ನು ನಾನು ಪಡೀಬೇಕಾದ್ರೆ ನಾನು ಯೋಗದ ಕಡೆಗೇನೆ ಹೋಗಬೇಕನ್ನುವಂಥ ಒಂದು ಸೂಚನೆ ಅಲ್ಲಿ ನನಗೆ ಸಿಕ್ಕಿತು. ಆದ್ರಿಂದ ನಾನು ಮತ್ತೆ ಮುಂದಕ್ಕೆ ಮಂಗಳೂರು ಯೂನಿವರ್ಸಿಟಿಗೆ ಯೋಗ MSc ಜಾಯಿನ್ ಆದೆ. ಅದರಿಂದಾಗಿ ನನಗೆ ಈ ನಿಜವಾದ ಯೋಗ ಅನ್ನೋದು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ನಾವು ಯಾವುದನ್ನೇ ಮಾಡಿದ್ರೆ ಅದಕ್ಕೆ ಒಂದು ಯೋಗದ ಆಧಾರ ಇರ್ತದೆ ಅನ್ನುವಷ್ಟು ತುಂಬಾ ವಿಚಾರಗಳು ತಿಳಿಯಿತು, ಅನುಭವಕ್ಕೂ ಸಿಕ್ಕಿತು. ಹಾಗೆ ತುಂಬಾ ಸಂತೋಷ. ಎಸ್ ವೀಕ್ಷಕರೇ, ಯಾಕೆಂತ ಹೇಳಿದ್ರೆ ನಾವು ಪ್ರಕೃತಿಯೊಟ್ಟಿಗೆ ಬದುಕಬೇಕು. ಪ್ರಕೃತಿಯ ವಿಚಾರಗಳು ನಮ್ಮನ್ನು ಅನುಷ್ಠಾನ ಆಗುವುದು ಅಂತ ಹೇಳಿದ್ರೆ ಯೋಗ ಅನ್ನುವಂಥದ್ದು ಅವರು ನಮ್ಮೊಟ್ಟಿಗೆ ವಿವರಿಸ್ತಾ ಇದ್ದಾರೆ. ನಾನು ನೇರವಾಗಿ ಇವತ್ತಿನ ವಿಷಯಕ್ಕೆ ಬರುವ. ಈಗಾಗಲೇ ಯೋಗಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಸಬ್ಜೆಕ್ಟ್ನ ತಜ್ಞರು ಮಾತನಾಡಿದ್ದಾರೆ. ಇವತ್ತಿನ ನೇರ ವಿಚಾರ ಪ್ರಾಣ. ಒಂದೇ ಶಬ್ದದಲ್ಲಿ ಕೇಳ್ತೀನಿ, ಪ್ರಾಣ ಅಂದರೆ ಏನು? ಇದು ನಿಮಗೆ ಕೇಳಲಿಕ್ಕೆ ಬಹಳ ಸುಲಭದ ಪ್ರಶ್ನೆ. ಪ್ರಾಣ ಅಂದ್ರೆ ಏನು ಉತ್ತರ ಕೊಡಬೇಕಾದ್ರೆ ನಮಗೆ ಬಹಳ ಕಷ್ಟದ ಪ್ರಶ್ನೆ. ಯಾಕಂತ ಹೇಳಿದ್ರೆ ಇವತ್ತಿನ ತನಕ ನಮ್ಗೆ ಪ್ರಾಣ ಅಂದ್ರೆ ಶಕ್ತಿ ಅಂತ ಅಷ್ಟೇ ಗೊತ್ತು. ಈವನ್ ವಿಜ್ಞಾನಕ್ಕೂ ಶಕ್ತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಶಕ್ತಿಯ ಉಪಯೋಗ ಗೊತ್ತು. ಯಾವತ್ತು ಈ ಎಲೆಕ್ಟ್ರಿಸಿಟಿಯ ಇದೆಲ್ಲ ಆಯ್ತಾ, ಥಾಮಸ್ ಆಲ್ವಾ ಎಡಿಸನ್ ಹತ್ರ ಯಾರೋ ಪ್ರಶ್ನೆ ಕೇಳಿದ್ರಂತೆ, ಅಪ್ಪ ಇದೆಲ್ಲ ಏನು, ಈ ಶಕ್ತಿ ಇದು ಎಂತದ್ದು ಅಂತ. ಅದಕ್ಕೆ ಅವರು ಹೇಳಿದ್ರಂತೆ, ನೋಡಿ ಅದು ಇದೆ, ಅದನ್ನು ಉಪಯೋಗ ಮಾಡಿ ಅಷ್ಟೇ, ಹೇಳಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಸರ್ ನಿಮ್ಗೆ ಪ್ರಾಣವನ್ನ ನನ್ನ ಕಣ್ಣಿಗೆ ತೋರಿಸಬಹುದಾ ಅಂತ ಕೇಳಿದ್ರೆ ತೋರಿಸ್ಲಿಕ್ಕಾಗೋದಿಲ್ಲ. ಈ ಪ್ರಾಣಕ್ಕೆ ಸಂವಾದಿಯಾಗಿ ನಮ್ಗೆ ಇವತ್ತಿನ ಎನ್ವೈರನ್ಮೆಂಟ್ ಅಲ್ಲಿ ನಮ್ಗೆ ಎಲೆಕ್ಟ್ರಿಸಿಟಿಯನ್ನು ಅರ್ಥ ಮಾಡ್ಕೊಂಡಾಗ ನಮ್ಗೆ ಪ್ರಾಣವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಸೊ ಅದನ್ನು ಈ ರೀತಿಯ ಎಕ್ಸಾಂಪಲ್ ಅಲ್ಲಿ ತಕೊಂಡು ಹೋಗೋಣ. ನೋಡಿ, ಒಂದು ಫ್ಯಾನ್ ಫಂಕ್ಷನ್ ಮಾಡ್ತದೆ, ಒಂದು ಕಂಪ್ಯೂಟರ್ ಫಂಕ್ಷನ್ ಮಾಡ್ತದೆ, ಒಂದು AC ಫಂಕ್ಷನ್ ಮಾಡ್ತದೆ. ನೀವು ಫ್ಯಾನ್ ತಿರುಗ್ತಾ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಅದರಲ್ಲಿ ಎಲೆಕ್ಟ್ರಿಸಿಟಿ ಹರಿತಾ ಇದೆ ಅಂತ ಅರ್ಥ. ನೀವು ಫ್ಯಾನ್ ಸ್ವಿಚ್ ಆಫ್ ಮಾಡ್ತೀರಂದ್ರೆ ಎಲೆಕ್ಟ್ರಿಸಿಟಿಯ ಕನೆಕ್ಷನ್ ಅಲ್ಲಿಂದ ತೆಗಿತೀರಿ. ನೀವು ಎಲೆಕ್ಟ್ರಿಸಿಟಿಯ ಕನೆಕ್ಷನ್ ಅನ್ನು ತೆಗೆದ ತಕ್ಷಣ ಫ್ಯಾನ್ ಫಂಕ್ಷನ್ ಮಾಡೋದನ್ನ ನಿಲ್ಲಿಸ್ತದೆ, AC ಫಂಕ್ಷನ್ ಮಾಡೋದನ್ನ ನಿಲ್ಲಿಸ್ತದೆ, ಕಂಪ್ಯೂಟರ್ ಫಂಕ್ಷನ್ ಮಾಡೋದನ್ನ ನಿಲ್ಲಿಸ್ತದೆ. ಈಗ ನಾವು ಅದೇ ಸಿದ್ಧಾಂತವನ್ನ ನಮ್ಮ ಶರೀರಕ್ಕೆ ಅಳವಡಿಸಿಕೊಳ್ಳಿ. ನೋಡಿ, ನಮ್ಮ ಶರೀರದಲ್ಲಿ ತಲೆ, ಕೈ, ಕಾಲು, ಕಣ್ಣು, ಮುಖ ಎಲ್ಲ ಉಂಟು. ಖಂಡಿತ ಎಲ್ಲವೂ ಫಂಕ್ಷನ್ ಮಾಡ್ತಾ ಉಂಟು. ಆದ್ರಿಂದ ನಮ್ಮನ್ನೇನು ಹೇಳ್ತಾರೆ, ಜೀವ ಉಂಟು, ಸಜೀವ ವ್ಯಕ್ತಿ ಅಂತ ಹೇಳ್ತಾರೆ. ಆದ್ರೆ ಒಂದು ಸಂದರ್ಭ ಬರುತ್ತದೆ,
ಎಲ್ಲ ಇರ್ತದೆ, ಯಾವುದು ಕೆಲಸ ಮಾಡೋದಿಲ್ಲ. ಯು ಟೇಕ್ ದ ಈ ನ್ಯಾಚುರಲ್ ಡೆತ್ ಅನ್ನ ತಗೊಳ್ಳಿ, ಸಹಜವಾಗಿ ಸತ್ತಿದ್ದಾನೆ, ಅವನಲ್ಲಿ ತಲೆ ಉಂಟು, ಕಣ್ಣುಂಟು, ಕೈ ಉಂಟು, ಕಾಲುಂಟು, ಮೆದುಳುಂಟು, ಹಾರ್ಟ್ ಉಂಟು, ಲಂಗ್ಸ್ ಉಂಟು, ಎಲ್ಲ ಉಂಟು, ಆದ್ರೆ ಯಾವುದು ಫಂಕ್ಷನ್ ಮಾಡೋದಿಲ್ಲ. ಆದ್ರಿಂದ ನಾವು ತುಂಬಾ ಸರಳವಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಯಾವ ಶಕ್ತಿಯ ಅಸ್ತಿತ್ವದಿಂದ, ಯಾವುದು ಇರುವುದರಿಂದ ನಾವು ಜೀವಂತವಾಗಿದ್ದೇವೋ, ನಾವು ಆರೋಗ್ಯವಾಗಿದ್ದೇವೋ, ಅದರ ಹಿಂದಿರುವಂತಹ ಚಾಲನಾ ಶಕ್ತಿ ಅದು ಪ್ರಾಣ. ಸೊ ಇದನ್ನೇ ನಮ್ಮ ಪೂರ್ವಿಕರು ಶಿವಶಕ್ತಿ ಅಂತ ಕರೆದಿದ್ದಾರೆ. ಶಿವಶಕ್ತಿಯ ಯುಕ್ತೋ ಅಂತ ಹೇಳಿ ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ. ಶಿವನು ಶಕ್ತಿಯಿಂದ ಯುಕ್ತನಾದರೆ ಆತ ಸ್ಪಂದಿಸ್ಲಿಕ್ಕೆ ಸಮರ್ಥನಾಗ್ತಾನೆ, ಶಕ್ತಿಹೀನನಾದ್ರೆ ಅದು ಯಾವುದಕ್ಕೂ ಸಮರ್ಥನ ಇಲ್ಲ. ಸೊ ಇದನ್ನು ನಾವು ಇವತ್ತಿನ ಮಾಡರ್ನ್ ಸೈನ್ಸ್ಗೆ ತಗೊಳ್ಳೋದಾದ್ರೆ ಮ್ಯಾಟರ್ ಅಂಡ್ ಎನರ್ಜಿ ಅಂತ ತಗೊಳ್ಬಹುದು. ಸೊ ನಮ್ಮ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಫಂಕ್ಷನಲ್ ಎನರ್ಜಿ ಅನ್ನುವಂಥದ್ದು ಅದು ನಮ್ಮ ಈ ನ್ಯಾಚುರಲ್ ಇದಕ್ಕಾಗುವಾಗ ಎಲೆಕ್ಟ್ರಿಸಿಟಿ ಅಂತ ಆದ್ರೆ, ನಮ್ಮ ಭೌತಿಕ ಜಗತ್, ನಮ್ಮ ಜೈವಿಕ ಜಗತ್ತಲ್ಲಿ ಅದೇ ಶಕ್ತಿಯನ್ನ ಪ್ರಾಣ ಅಂತ ಕರೆದಿದ್ದಾರೆ. ಅದರಿಂದ ಇದರ ಉದ್ದೇಶ, ಇದರ ಎಕ್ಸ್ಪ್ಲನೇಷನ್ ನಮಗೆ ಪಂಚಕೋಶ ಸಿದ್ಧಾಂತದಲ್ಲಿ ಬಹಳ ಚೆನ್ನಾಗಿ ಸಿಗ್ತದೆ. ಈ ಪಂಚಕೋಶ ಸಿದ್ಧಾಂತ ಭಾರ್ಗವಿ ವಾರುಣಿ ವಿದ್ಯೆಯಲ್ಲಿ ಮಾತ್ರ ಅಲ್ಲ, ತೈತ್ರಿಯ ಉಪನಿಷತ್ತಲ್ಲಿ ಮಾತ್ರ ಅಲ್ಲ, ತುಂಬಾ ಉಪನಿಷತ್ತುಗಳಲ್ಲಿ ಪಂಚಕೋಶ ಸಿದ್ಧಾಂತ ಬರ್ತದೆ. ಎಲ್ಲದರಲ್ಲೂ ಹೇಳೋದಿಷ್ಟೇ, ಪ್ರಕೃತಿಯನ್ನ, ಜೀವನವನ್ನ ನೋಡ್ಕೊಂಡು ಹೋದಾಗ ಫಸ್ಟಿಗೆ ನಮಗೆ ಕಾಣುವುದು ಭೌತಿಕವಾದ ಶರೀರ, ಅಂಗಾಂಗಗಳಿಂದ ರಚನೆಯಾದ ಶರೀರ. ಅದು ಸರಿಯಾಗಿ ಫಂಕ್ಷನ್ ಮಾಡ್ಬೇಕಾದ್ರೆ ನಮ್ಗೆ ಹೊತ್ತಿಗೆ ಅದಕ್ಕೆ ಆಹಾರ ಕೊಡ್ಬೇಕು. ಆದ್ರೆ ಅತ್ತೀತಿ ಅನ್ನಂ, ನೀವು ಏನ್ ತಿಂತೀರಾ ಅದರಿಂದ ಅನ್ನ ಅಂತ ಹೇಳುದು. ನೀವು ಅನ್ನವನ್ನು ತಿನ್ನುವುದು, ನೀರನ್ನು ಕುಡಿಯುವುದು, ಇದು ಭೌತಿಕವಾದ ಅಸ್ತಿತ್ವಕ್ಕೆ ನಿಮ್ಗೆ ಅವಶ್ಯಕ. ಆದರೆ ನಿಮ್ಗೆ ಇಷ್ಟಿಷ್ಟೇ, ನೀವು ಈಗ ನಾನಾಗ್ಲಿ ನೀವಾಗ್ಲಿ ನಾವು ಇಷ್ಟಿಷ್ಟು ಅನ್ನ ಊಟ ಮಾಡ್ತೇವೆ ಅಂತ ಇಟ್ಟುಕೊಳ್ಳುವ, ಇಷ್ಟಿಷ್ಟ ಅನ್ನ ಒಂದೊಂದು ಗ್ಲಾಸ್ ನೀರು ಇಡ್ತಾ ಬಂದ್ರೆ ಅದು ಕುಶಾಲಪ್ಪನ ಶ್ರೀಕಾಂತ ಆಗುದಿಲ್ಲ ಅಲ್ವಾ? ಇನ್ನೂ ಒಂದುಂಟು, ತಿಂದ ಅನ್ನ ಅವನಿಗೆ ಅರಗುವುದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಅನ್ನ ಒಳಗೆ ಹೋದ ನಂತರ ಅದು ಜೀರ್ಣ ಆಗಿ ಮುಂದಿನ ರಕ್ತ ಇತ್ಯಾದಿ ಕಣಗಳಿಗೆ ಸೇರ್ಪಡೆ ಆಗಬೇಕಾದ್ರೆ ಶಕ್ತಿಯ ಅವಶ್ಯಕತೆ ಇದೆ. ಈ ಕೆಲಸವನ್ನು ಯಾರು ನಿರ್ವಹಿಸ್ತಾ ಇದ್ದಾರೆ? ಆ ಶಕ್ತಿಯೇ ಪ್ರಾಣಶಕ್ತಿ. ಆದ್ದರಿಂದ ಭಾರ್ಗವಿ ನೋಡಿ, ಈಗ ನಾವು ಮೆಡಿಸಿನ್ ಅನ್ನು ತಗೊಳ್ಳುವ, ಈಗ ಆಯುರ್ವೇದ ಮೆಡಿಸಿನ್, ಅಲೋಪತಿ ಮೆಡಿಸಿನ್ ಅಂತ ಹೇಳುವ, ನಾವೆಲ್ಲ ಏನು ಕೊಡ್ತೇವೆ ಅಥವಾ ಹೋಮಿಯೋಪತಿ ಮೆಡಿಸಿನ್ ಅಲ್ಲಿ ಆ ಕಾಂಪೊನೆಂಟ್ ಅನ್ನು ಕೊಡ್ತೇವೆ. ಹಾಗಾದ್ರೆ ಅದು ಏನು? ಆಹಾರವೇ, ಅನ್ನವೇ. ಆದ್ರಿಂದ ಅನ್ನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವನಿಗೆ ಭೌತಿಕ ಜಗತ್ತು ಅರ್ಥ ಆಗ್ತದೆ. ಆದ್ರಿಂದ ಅನ್ನಮಯ ಕೋಶ. ಆದ್ರೆ ಇದು ಫ್ಯಾನ್ ಅನ್ನು ನೋಡಿದ ಹಾಗೆ ಫಸ್ಟ್ ಇನ್ ಲೆವೆಲ್ ಅಲ್ಲಿ ಫ್ಯಾನ್ ಅಬ್ಸರ್ವ್ ಮಾಡಿದ್ರು. ಸೊ ಫ್ಯಾನ್ ದೊಡ್ಡದು ಹೌದು, ಆದ್ರೆ ಫ್ಯಾನ್ ಫಂಕ್ಷನ್ ಮಾಡಬೇಕಾದ್ರೆ ಏನು ಬೇಕು? ಎಲೆಕ್ಟ್ರಿಸಿಟಿ ಬೇಕು. ಅದೇ ರೀತಿ ಜೀವನ ಅಸ್ತಿತ್ವ ಆಗ್ಬೇಕಾದ್ರೆ ಏನು ಬೇಕು? ಪ್ರಾಣಶಕ್ತಿ ಬೇಕು. ಆದ್ರಿಂದ ಅನ್ನವನ್ನು ಮೀರಿದ್ದು ಪ್ರಾಣ. ಆ ನಂತರ ಇದು ಪ್ರಾಣಮಯ ಕೋಶ. ಹಾಗಾದ್ರೆ ಇಲ್ಲಿಗೆ ಬರುವಾಗ ಇದ್ರ ಎಕ್ಸ್ಪ್ಲನೇಷನ್ ಬಹಳ ಮಂದಿಗೆ ಕ್ಲಾರಿಟಿ ಇರುವುದಿಲ್ಲ ಅಥವಾ ಕನ್ಫ್ಯೂಷನ್ ಇರ್ತದೆ. ಯಾಕಂದ್ರೆ ನಾನು ಹಾಗೆ ಹೇಳಿದಾಗ ಇದು ಕಣ್ಣಿಗೆ ಕಾಣುದಿಲ್ಲ, ನಮ್ಮ ಸಾಮಾನ್ಯರ ಕಣ್ಣಿಗೆ ಕಾಣುದಿಲ್ಲ. ಹಾಗಂತ ಎಲ್ಲರ ಕಣ್ಣಿಗೆ ಕಾಣುವುದಿಲ್ಲ ಅಂತಲ್ಲ, ಅದು ಯಾರ ಕಣ್ಣಿಗೆ ಕಾಣುತ್ತದೋ ಅಂತವರಿಗೆ ಕ್ಲಾರವೈನ್ಸ್ ಅಂತ ಹೇಳ್ತಾರೆ, ದಿವ್ಯ ದೃಷ್ಟಿ ಇರುವವರು. ನೀವು ದೇವರನ್ನ ನೋಡುವಾಗ, ಈಗ ದೇವರ ಚಿತ್ರದಲ್ಲಿ ಹಿಂದೆ ಒಂದು ಹೀಗೆ ಬಿಡಿಸಿರ್ತಾರೆ, ನಮ್ಗೆ ಎಂತ ನಂಗೆ ಗೊತ್ತಿಲ್ಲ, ಅದಾವ ಆರ್ಟಿಸ್ಟ್ ಎಂತದ ಚಂದಕ್ಕೆ ಬಿಡಿಸಿದ್ದಾನೆ ಅಂತ ನಾವು ಹೇಳ್ತೇವೆ. ನೀವು ಕ್ರಿಶ್ಚಿಯನ್ ಪೇಂಟಿಂಗ್ ಗಳನ್ನು ಗಮನಿಸಿದ್ರೆ ಅಲ್ಲಿ ಸಂತರ ಹಿಂದೆ ಒಂದು ಗೋಲ್ಡನ್ ಬಣ್ಣದ್ದು ಇಲ್ಲಿ ತಲೆಯ ಮೇಲೆ ಹೀಗೆ ಒಂದು ಗೋಲ್ಡನ್ ಬಣ್ಣದ್ದು ಹೀಗೆ ಬಿಡಿಸಿರ್ತಾರೆ. ಅಂತ ಫೋಟೋಗಳನ್ನ ಇದ್ಯಾಕೆ ಇವರ ಹಿಂದೆ ಹೀಗೆ ಗೋಲ್ಡನ್ ಬಿಡಿಸೋದು? ಯಾಕೆಂತ ಗೊತ್ತಿಲ್ಲ. ಯಾಕಂದ್ರೆ ಆ ಚಿತ್ರಕಾರ ಯಾರಿದ್ದಾನೆ ಅವನಿಗೆ ಅದು ಕಂಡಿದೆ, ಕಂಡದ್ದನ್ನು ನಾವು ಬಿಡಿಸಿದ್ದಾನೆ, ನಮ್ಗೆ ಅದು ಕಾಣಲಿಲ್ಲ. ಈ ಕಣ್ಣಿಗೆ ಕಾಣದ ಅಸ್ತಿತ್ವಕ್ಕಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಲ್ವಾ? ಅದೇ ರೀತಿ ಪ್ರಾಣಮಯ ಕೋಶ, ಈಗ ಯಾವ್ದು ಅನ್ನದಿಂದ ಬದುಕ್ತದೋ ಅದು ಅನ್ನಮಯ ಕೋಶ. ಯಾವ್ದು ಈ ಅನ್ನಮಯ ಕೋಶ ಫಂಕ್ಷನ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತದೋ ಅದು ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶ ಮತ್ತೆ ಅನ್ನಮಯ ಕೋಶ ಇದು ಪರಸ್ಪರ ಸಂಬಂಧವನ್ನು ಹೊಂದಿಕೊಂಡು ಉಂಟು. ಇನ್ನೂ ವಿಷಯ ಏನು ಅಂತ ಹೇಳಿದ್ರೆ, ಅನ್ನಮಯ ಕೋಶದಲ್ಲಿ ಯಾವುದೇ ಬದಲಾವಣೆ ಆಗಬೇಕಿದ್ರೂ ಅದು ಪ್ರಾಣಮಯ ಕೋಶದಲ್ಲಿ ಮೊದಲೇ ಆಗಿರ್ತದೆ. ನಿಮ್ಗೆ ಅದರ ಸೂಚನೆ ಸಿಕ್ಕಿರ್ತದೆ, ಗಮನಿಸಿರ್ತೀರಲ್ಲೋ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಒಳ್ಳೆ ಪ್ರಶ್ನೆ, ಹೇಗೆ ಅಂತ, ಜ್ವರ ಬಂದಿದ ವೀಕ್ಷಕರಿಗೆ ಎಲ್ರಿಗೂ ಬಂದಿರ್ತದೆ ಅಲ್ವಾ? ಜ್ವರ ಅಂದ್ರೆ ನಿಮ್ಗೆ ಸಡನ್ ಬರ್ತದ? ಇಲ್ಲ. ಒಂದು ಆವತ್ತು ಬೆಳಗ್ಗೆ ನಿಮ್ಗೆ ಅಂದಾಜು ಆಗ್ತದೆ, ಮೈ ಕೈ ನೋವು ಆಗ್ತಾ ಉಂಟು, ಏನೋ ಸರಿ ಇಲ್ಲ, ಏನೋ ಅನ್ಕಂಫರ್ಟೇಬಲ್ ಉಂಟು ಅಂತ ಅಲ್ವಾ? ಮತ್ತೆ ಒಂದ್ ಸ್ವಲ್ಪ ಹೊತ್ತಲ್ಲಿ ಇಲ್ಲ, ಇನ್ನೂ ಒಂದು ಎಂತದ್ದು ಆಗ್ತದೆ ನಂಗೆ ಅಂತ, ಅಷ್ಟೊತ್ತಿಗೆ ನಿಮ್ಗೆ ಎತ್ತು ಜ್ವರ ಬಂತು. ಹಾಗಾದ್ರೆ ನಿಮ್ಗೆ ಈ ಅನುಭವದ ಲೆವೆಲ್ ಅಲ್ಲಿ ಆಗ ಕಾಣ್ಲಿಕ್ಕೆ ಸಿಕ್ಕಿದಲ್ಲ, ನಿಮ್ಮ ಟೆಂಪರೇಚರ್ ಇಟ್ಕೊಂಡ್ರೆ ಅಷ್ಟೇ ಉಂಟು, 98 ಉಂಟು.
ಆದ್ರೆ ಅಲ್ಲಿ ತೋರಿಸುಂಟು ಇಲ್ಲ ಸರ್ ನೀವು ಹೇಳೋದು ಅದು ಉಂಟು ಅಂತ, ಬಟ್ ನಂಗೆ ಅದಕ್ಕೆ ಫೀಲ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಫೀಲ್ ಆಗಿದೆ ಅಲ್ಲ, ಅದು ಪ್ರಾಣಮಯ ಕೋಶದಲ್ಲಿ. ಓಕೆ ಓಕೆ ಸರ್, ಹಾಗಾದ್ರೆ ಇನ್ನು ಮುಂದಿನ ಪ್ರಶ್ನೆ, ಈಗ ನಮ್ಮ ಈ ಫೋಟೋ ತೆಗಿಲಿಕ್ಕೆ ಆಗ್ತದೆ, ಈ ಕ್ಯಾಮೆರಾಕ್ಕೆ ನಮ್ಮ ಫೋಟೋ ತೆಗಿಲಿಕ್ಕೆ ಆಗ್ತದೆ ಸರ್, ಪ್ರಾಣದ ಫೋಟೋ ತೆಗಿಲಿಕ್ಕೆ ಆಗ್ತದ ಕೇಳಿದ್ರೆ ನಿಮ್ಗೊಂದು ಗುಡ್ ನ್ಯೂಸ್ ಉಂಟು. ಕಿರ್ಲಿಯನ್ ಫೋಟೋಗ್ರಫಿ ಅಂತ ಒಂದು ಟೆಕ್ನಾಲಜಿ ಬಹಳ ಹಿಂದೆ ಡೆವಲಪ್ ಆಗಿದೆ. ಅದರ ಮುಖಾಂತರ ಈ ಆರದ್ದು ಫೋಟೋ ತೆಗೆದಿದ್ದಾರೆ. ಅದರಿಂದ ಇದರಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೋಡಿದ್ದಾರೆ. ಪ್ಲಸ್ GDV ಟೆಕ್ನಾಲಜಿ ಅಂತಲೂ ಇದೆ. ಅದರಿಂದ ಪ್ರಾಣಮಯ ಕೋಶದಲ್ಲಿ ಆದಂತಹ ಬದಲಾವಣೆಗಳನ್ನು, ಅದಕ್ಕೆ ಬೇಕಾದ ತಂತ್ರಜ್ಞತೆಗಳನ್ನು ಪ್ರಯೋಗಿಸಿದಾಗ ಆದ ಬದಲಾವಣೆಗಳನ್ನು ಎಲ್ಲ ತುಂಬಾ ರೆಕಾರ್ಡ್ ಮಾಡಿದ್ದಾರೆ. ಬಹಳಷ್ಟು ರೆಕಾರ್ಡಿಂಗ್ಸ್ ಆಗಿದೆ. ಅದನ್ನ GDV ಟೆಕ್ನಾಲಜಿ ಮುಖಾಂತರ ಫೋಟೋ ತೆಗಿಲಿಕ್ಕೆ ಆಗ್ತದೆ. ಇನ್ನು ಮುಂದಿದ್ದು ಇದು ಕಣ್ಣಿಗೆ ಕಾಣುವುದಿಲ್ಲ. ಹಾಗಾದ್ರೆ ಇದು ಹೇಗೆ ಹರಿಯುತ್ತದೆ? ಈ ಪ್ರಾಣಶಕ್ತಿ ಅನ್ನುವಂಥದ್ದು ಈಗ ನಮ್ದು ಕನ್ಸೀಲ್ಡ್, ಹೇಗೆ ಎಲೆಕ್ಟ್ರಿಸಿಟಿಗೆ ಕನ್ಸೀಲ್ಡ್ ಸ್ಟ್ರಕ್ಚರ್ ಇರ್ತದೆ, ಅದೇ ರೀತಿ ನಮಗೆ ಭಗವಂತ ಅದನ್ನು ಕನ್ಸೀಲ್ಡ್ ಆಗಿ ಇಟ್ಟಿದ್ದಾನೆ. ಎಲ್ಲರ ಕಣ್ಣಿಗೆ ಕಾಣುದಿಲ್ಲ, ಕ್ಲಾರವೆನ್ಸ್ಗೆ ಕಾಣುತ್ತದೆ. ಎಲ್ಲರ ಕಣ್ಣಿಗೆ ಕಾಣೋ ಅವಶ್ಯಕತೆ ಇಲ್ಲ. ಆಯ್ತಾ? ಇದು ಕಂಡವರು ಹೇಳಿದ್ದು ಈ ಪ್ರಾಣಶಕ್ತಿ ಹರಿಯಲಿಕ್ಕೆ, ಈಗ ನಮ್ಮ ಎಲೆಕ್ಟ್ರಿಸಿಟಿ ಹರಿಯಲಿಕ್ಕೆ ವೈರ್ಸ್ ಇರ್ತದಲ್ಲ, ಹಾಗೆ ಪ್ರಾಣಶಕ್ತಿ ಹರಿಯಲಿಕ್ಕೆ ಒಂದು ವ್ಯವಸ್ಥೆ ಉಂಟು, ಅವುಗಳು ನಾಡಿಗಳು. ಆಯ್ತಾ? ಈ ಎನರ್ಜಿ ಹರಿತಾ ಬರುವಾಗ ಎಲ್ಲೆಲ್ಲಿ ನಾಡಿಗಳು ಜಾಯಿನ್ ಆಗ್ತದೆ ನೋಡಿ, 2-3 ಜಾಯಿನ್, ಅಲ್ಲಿ ಒಂದು ಎನರ್ಜಿ ಸೆಂಟರ್ ಫಾರ್ಮ್ ಆಗ್ತದೆ, ಅದು ಚಕ್ರಗಳು. ನಮ್ಮ ಯೋಗ ಈ ಚಕ್ರಗಳಲ್ಲಿ ಕೂಡ ಷಟ್ಚಕ್ರವೋ ಸಪ್ತಚಕ್ರವೋ ನವಚಕ್ರವೋ ಅದು ಆಯಾ ಕಾಲಕ್ಕೆ ಹೇಗೆ ರಿವೀಲ್ ಆಗ್ತಾ ಹೋಯ್ತು ಆ ರೀತಿ. ಆಯ್ತಾ? ಯಾಕಂದ್ರೆ ಈ ವಿದ್ಯೆಗಳನ್ನ ಮೊದಲಿನ ಕಾಲದಲ್ಲಿ ಬಹಳ ಗೋಪ್ಯವಾಗಿ ಇಡ್ತಿದ್ರು, ಗುರುವಿನಿಂದ ಶಿಷ್ಯನಿಗೆ. ಆದ್ದರಿಂದ ಈಗ ನೋಡಿ, ನಿಮ್ಗೆ ಮ್ಯಾಜಿಕ್ ಮಾಡುವಾಗ ಅದು ಮ್ಯಾಜಿಕ್ ಆಗಿ ಕಾಣುತ್ತೆ. ಯಾಕೆ ಹೇಳಿ? ನಿಮ್ಗೆ ಅದ್ರ ಹಿಂದಿನ ಲಾಜಿಕ್ ಗೊತ್ತಿಲ್ಲ ಅಲ್ವಾ? ಆದ್ರೆ ಮ್ಯಾಜಿಷಿಯನ್ಗೆ ಅದು ಮ್ಯಾಜಿಕ್ ಅಲ್ಲ, ಅವನ ಟೆನ್ಷನ್ ಅಲ್ಲಿ ಇರ್ತದೆ ಅದು ಸರಿಯಾ ತಪ್ಪ ಅಂತ ಅಲ್ವಾ? ಆದ್ರಿಂದ ಅದರ ಟೆಕ್ನಿಕ್ ಯಾವಾಗ ಗೊತ್ತಾಗ್ತದೆ. ಅದೇ ರೀತಿ ಪ್ರಾಣಮಯ ಕೋಶವನ್ನ ಉಪಯೋಗ ಮಾಡಿಕೊಂಡು, ಪ್ರಾಣದ ಈ ನಾಡಿಗಳ ತಂತ್ರಜ್ಞತೆಯನ್ನು ಉಪಯೋಗ ಮಾಡಿಕೊಂಡು, ಈ ಚಕ್ರಗಳ ತಂತ್ರಜ್ಞತೆಯನ್ನು ಉಪಯೋಗ ಮಾಡಿಕೊಂಡು ಭೌತಿಕ ಜಗತ್ತನ್ನು ಕೂಡ ಪ್ರಚೋದಿಸ್ಲಿಕ್ಕೆ, ಪ್ರಭಾವಿಸ್ಲಿಕ್ಕೆ ಆಗ್ತದೆ. ಇಂಥ ಎಲ್ಲ ವಿದ್ಯೆಗಳನ್ನ ಈ ಹಿಂದೆ ಬಹಳ ಗೋಪ್ಯವಾಗಿ ಇಟ್ಟಿದ್ರು. ಉದ್ದೇಶ ಅದು ದುರುಪಯೋಗ ಆಗಬಾರದು. ಮತ್ತೆ ನೋಡಿ, 1ನೇ ಕ್ಲಾಸಿಗೆ ಬಂದ ಮಗುವಿಗೆ ನೀವು 10ನೇ ಕ್ಲಾಸ್ ಸಿಲೆಬಸ್ ಮಾಡಿದ್ರೆ ಅದಕ್ಕೆ ಅರ್ಥ ಆಗುದಿಲ್ಲ. ಸೊ ಯಾವಾಗ ಜನರು ಬೆಳೀತಾ ಬಂದ್ರು ಆಗ ಇಂಥ ವಿದ್ಯೆಗಳೆಲ್ಲ ಒಂದಷ್ಟು ಪ್ರಚಾರಕ್ಕೆ ಬರ್ಲಿಕ್ಕೆ ಶುರುವಾಯಿತು. ಸೊ ಈಗ ನಾಡಿಗಳ ಅಸ್ತಿತ್ವವೇ, ಈಗ 72,000 ನಾಡಿಗಳಿದೆ, ಗೊತ್ತಾಗುದಿಲ್ಲ, ಕಣ್ಣಿಗೆ ಕಾಣುದಿಲ್ಲ, ಅದರ ಅನುಭವಕ್ಕೆ ಸಿಗ್ತದೆ. ಈಗ ದಶನಾಡಿ ಸಿಸ್ಟಮ್ ಅಂತ ನಮ್ಮದ್ರಲ್ಲಿ ಉಂಟು. ಆಯ್ತಾ? ಇಡ, ಪಿಂಗಳ, ಸುಷುಮ್ನ, ಗಾಂಧಾರಿ, ಹಸ್ತಿಜಿಹ್ವ, ಇದು. ಸೊ ಅದೆಲ್ಲ ಕಣ್ಣಲ್ಲಿ ಕಿವಿಯಲ್ಲೆಲ್ಲ ಎಂಡ್ ಆಗ್ತದೆ. ಸರ್, ಹಾಗಾದ್ರೆ ನಾವು ನಾಡಿಯನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದಾ? ನಾನು ಆಗ ಹೇಳಿದ್ದು ನೋಡ್ಲಿಕ್ಕೆ ಆಗುದಿಲ್ಲ, ಅದ್ರ ಅರ್ಥ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಲ್ಲ. ನೋಡಿ, ನಿಮ್ಗೆ ಎಲೆಕ್ಟ್ರಿಸಿಟಿ ನೋಡ್ಲಿಕ್ಕೆ ಆಗುದಿಲ್ಲ, ಎಕ್ಸ್ಪೀರಿಯನ್ಸ್ ಆಗ್ಲಿಲ್ವಾ? ಆಗಿದಲ್ಲ. ಯಾವಾಗ ನಾವು ಹೋಗಿ ಮುಟ್ತೇವೆ, ಜರ್ರ ಹೊಡಿತ, ಎಲೆಕ್ಟ್ರಿಸಿಟಿ ಉಂಟು ಅಂತ ಅಲ್ವಾ? ಅದೇ ರೀತಿ ಇದೆಲ್ಲ ಎಕ್ಸ್ಪೀರಿಯನ್ಸ್ಗೆ ಸಿಗ್ತದೆ. ಬೆಸ್ಟ್ ಇನ್ಸ್ಟ್ರೂಮೆಂಟ್ ಯಾವುದು ಗೊತ್ತುಂಟ? ನಾವು ಹೊರಗಿನ ಯಾವುದೇ ಇನ್ಸ್ಟ್ರೂಮೆಂಟ್ಗೆ ಡಿಪೆಂಡ್ ಆಗುವುದಕ್ಕಿಂತಲೂ ನಮ್ಮ ಮೆದುಳು, ನಮ್ಮ ನರ್ವಸ್ ಸಿಸ್ಟಮ್, ಇದು ಪ್ರಕೃತಿಯೇ ಸೃಷ್ಟಿಸಿದಂತ ಬೆಸ್ಟ್ ಇನ್ಸ್ಟ್ರೂಮೆಂಟ್. ಅದರಿಂದ ನಾವು ಇದನ್ನು ನಂಬುವುದನ್ನು ಮೊದಲು ಕಲಿಬೇಕು. ನಮ್ಮ ಇವತ್ತಿನ ರಿಸರ್ಚಿನ ಹೆದರಿಕೆ ಏನಾಗ್ತಾ ಉಂಟು ಅಂತ ಹೇಳಿದ್ರೆ, ಇದಕ್ಕೇನು ಸಿಗ್ತಾ ಉಂಟು ಅದನ್ನು ನಾವು ನಂಬ್ತಾ ಇಲ್ಲ. ವೀಕ್ಷಕರೇ, ಪ್ರಾಣದ ಬಗ್ಗೆ, ಪ್ರಾಣದ ಕೋಶದ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇನ್ನು ಅದರ ಮುನ್ನ ಆಳವಾದ ವಿಚಾರಗಳು ತಿಳ್ಕೊಳ್ಳಿಕ್ಕೆ ಇದೆ. ಅದರ ಮಧ್ಯದಲ್ಲಿ ಒಂದು ಚಿಕ್ಕ ವಿರಾಮ. ಎಸ್ ವೀಕ್ಷಕರೇ, ನಾವು ಅತಿಥಿಯವರೊಟ್ಟಿಗೆ ಮಾತುಕತೆ ಮುಂದುವರಿಸುವ. ಎಸ್ ಸರ್, ಮುಂದುವರಿಸಿ. ಪ್ರಾಣಾಯಾಮದ ಬಗ್ಗೆ. ಸೊ ಈಗ ಪ್ರಾಣವನ್ನ ನಾವು ಅನುಭವಿಸುವುದು ಹೇಗೆ? ಇನ್ಫರೆನ್ಷಿಯಲ್ ನಾಲೆಜ್, ಅನುಮಾನ ಪ್ರಮಾಣ ಅಂತ ಹೇಳ್ತೇವೆ. ಈಗ ನಾವು ಉಸಿರಾಡ್ತಾ ಇದ್ದೇವೆ, ಆದ್ರಿಂದ ನಮ್ಮಲ್ಲಿ ಪ್ರಾಣ ಇದೆ, ಅಷ್ಟು ನಿಘಂಟು. ಈಗ 3 ನಾಡಿಗಳು ಅತ್ಯಂತ ಮುಖ್ಯ ಅಂತ ಹೇಳಿದ್ರೆ, ಇಡ, ಪಿಂಗಳ, ಸುಷುಮ್ನ ಅಂತ. ಸುಷುಮ್ನೆ ಸೆಂಟ್ರಲ್ ಚಾನಲ್, ಅದು ಗೊತ್ತಾಗುದಿಲ್ಲ, ಅದು ಇಡ, ಪಿಂಗಳ ಗೊತ್ತಾಗ್ತದೆ. ಹೇಗೆ ಗೊತ್ತಾ? ನೀವು ಆರೋಗ್ಯವಂತವಾಗಿ ಇದ್ದೀರಿ ಅಂತಾದ್ರೆ ಎಡಮೂಗನ್ನು ಮುಚ್ಚಿ ಇಂತ ಬಲಮೂಗಿಂದ ಮಾಡಿದ್ರೆ, ಈ ಬಲಮೂಗಿಂದ ಬರುವ ಗಾಳಿ ಉಂಟಲ್ಲ, ಅದು ಬಿಸಿ ಇರ್ತದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಎಡಮೂಗಿನಿಂದ ಬರುವ ಗಾಳಿ ತಂಪಿರ್ತದೆ, ಅದರಿಂದ ಅದು ಬರೀ ಗಾಳಿ ಬರ್ತಾ ಇಲ್ಲ ಅಲ್ವಾ? ಇದನ್ನೇ ಸೂರ್ಯ ಚಂದ್ರ ಅಂತ ಕರೆದಿದ್ದಾರೆ. ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಇದೆ, ನಾವು ಇದನ್ನ ಗಮನಿಸಬೇಕು. ಆಯ್ತಾ? ಅದೇ ರೀತಿ ನಮ್ಮಲ್ಲಿ ಸಂಧ್ಯಾ ವಂದನೆ, ಸಂಧ್ಯಾ ಕಾಲ ಅಂತ ಕರೆದ್ರೆ, ಆ ಕಾಲದಲ್ಲಿ ಈ ನಾಡಿಗಳ ಇನ್ನೊಂದು ಗಮ್ಮತ್ತುಂಟು.
ಪ್ರತಿ 1 ಗಂಟೆಗೊಮ್ಮೆ ಈ ನಾಡಿಗಳು ಬದಲಾಗ್ತಾ ಇರ್ತದೆ. ಒಮ್ಮೆ ಬಲ ಶಿಫ್ಟ್ ಆಗ್ತದೆ, ಒಮ್ಮೆ ಎಡ ಶಿಫ್ಟ್ ಆಗ್ತದೆ. ಅದಕ್ಕೋಸ್ಕರ ಭಗವಂತ ನಮ್ಗೆ ಎರಡು ಸೊಳ್ಳೆ ಇಟ್ಟಿದ್ದಾನೆ. ಇಲ್ದ್ರೆ ಒಂದು ಇಡ್ಬೋದಿತ್ತಲ್ಲ, ಗಾಳಿ ಹೋಗಿ ಬರ್ಲಿಕ್ಕೆ ಇದ್ರೆ. ಆಯ್ತಾ, ಇದನ್ನ ಉಪಯೋಗ ಮಾಡಿಕೊಂಡು ಪ್ರಾಣವಿದ್ಯೆಯಲ್ಲಿ ತುಂಬಾ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ಏನು ಅದರ ಪ್ರಾಣವಿದ್ಯೆ ಅನ್ನುವಂಥದ್ದು ಯಾವ ರೀತಿ ನಾವು ಈಗ ಅರ್ಥ ಮಾಡ್ತೀವಿ? ಅದಕ್ಕಿಂತ ಮುಂಚೆ ಪ್ರಾಣಾಯಾಮವನ್ನು ಅರ್ಥ ಮಾಡಿಕೊಳ್ಳುವ. ಆಯಾಮ ಅಂದ್ರೆ ಅದಕ್ಕೊಂದು ಡೈಮೆನ್ಷನ್. ನಾವು ಸಹಜವಾದ ಜೀವನಕ್ಕೆ ನಮ್ಗೆ ಸಾಮಾನ್ಯ ರೀತಿಯಲ್ಲಿ ಪ್ರಾಣ ಹರಿತಾ ಇದ್ರೆ ಸಾಕಾಗ್ತದೆ. ಆದ್ರೆ ಬದುಕಿನ ಸೂಕ್ಷ್ಮತೆಗಳನ್ನ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಮ್ಮ ನರ್ವಸ್ ಸಿಸ್ಟಮ್ ಅನ್ನ, ನಮ್ಮ ಫಿಸಿಕಲ್ ಬಾಡಿಯನ್ನ ನಾವು ಅಪ್ಗ್ರೇಡ್ ಮಾಡ್ಬೇಕಾಗ್ತದೆ. ಈಗ ಒಬ್ಬ ಮಾಮೂಲಿ ಓಡುವವನಿಗೆ ಒಬ್ಬ ಅಥ್ಲೀಟಿಗೆ ವ್ಯತ್ಯಾಸ ಇರುವುದಿಲ್ಲ. ಅಥ್ಲೀಟಿನ ಉದ್ದೇಶ ಏನು? ಓಡಿ ಅದರಲ್ಲಿ ಏನೋ ಸಾಧಿಸುವಂತ. ಅದೇ ರೀತಿ ಪ್ರಕೃತಿಯ ರಹಸ್ಯವನ್ನು ಸಾಧಿಸಬೇಕು ನಾನು ಅಂತ ಹೇಳುವಾಗ ದೇಹವನ್ನು ಅದರ ಹಿಂದೆ ನಾವು ತಯಾರಿಗೊಳಿಸಬೇಕಾಗ್ತದೆ. ಸೊ ನಮ್ಮ ಸಹಜವಾಗಿ ಹರಿಯುವಂತಹ ಕೋರ್ಸ್ ಸಾಕಾಗುವುದಿಲ್ಲ. ನಮ್ಮ ನಾಡಿಗಳಲ್ಲಿ ಚಕ್ರಗಳ ಆ ವ್ಯವಸ್ಥೆ ಪ್ರಕೃತಿಯ ಸೂಕ್ಷ್ಮತೆ ಅಂತ ತಿಳ್ಕೊಳ್ಳಿಕ್ಕೆ ಸಾಕಾಗುದಿಲ್ಲ. ಆಗ ನೀವೇನು ಮಾಡಬೇಕು? ಅದರಲ್ಲಿ ಪ್ರಾಣಶಕ್ತಿಯ ಹರಿವನ್ನು ಜಾಸ್ತಿ ಮಾಡಬೇಕು. ಜಾಸ್ತಿ ಮಾಡಿದಾಗ ಏನಾಗ್ತದೆ ಕೇಳಿದ್ರೆ, ಈಗ ಫ್ಯಾನ್ ಅಲ್ಲಿ ರೆಗ್ಯುಲೇಟರ್ ಉಂಟು, ನೀವು ಒಂದ್ರಲ್ಲಿ ತಿರುಗಿಸಿದಾಗ ಫ್ಯಾನ್ ಗರ 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 ತಿರುಗ್ತದೆ. ತಿಳ್ಕೊಳ್ಳಿ, ಅದು ಸಹಜ ಜೀವನ. ಆದ್ರೆ ನೀವು ಇನ್ನು ಆಕ್ಟಿವ್ ಆಗಬೇಕಾಗ್ತದೆ. ನಿಮ್ಮ ಫ್ಯಾಕಲ್ಟೀಸ್ ಇನ್ನು ಸೂಕ್ಷ್ಮವನ್ನು ಗ್ರಹಿಸಬೇಕಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಪ್ರಾಣಶಕ್ತಿ ಜಾಸ್ತಿ. ಈ ಜಾಸ್ತಿ ಮಾಡುವಂತಹ ಪ್ರಕ್ರಿಯೆ ಉಂಟಲ್ಲ, ನಿಮ್ಮ ಪ್ರಾಣಕ್ಕೆ ಹೊಸ ಆಯಾಮವನ್ನು ಕೊಟ್ಟು ನಿಮ್ಮ ಫಂಕ್ಷನಾಲಿಟಿಯನ್ನ ಜಾಸ್ತಿ ಮಾಡಿ ಬದುಕಿನ ಸೂಕ್ಷ್ಮತೆಯನ್ನ ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ತಯಾರಾಗುವಂತಹ ಪ್ರಾಸೆಸ್ ಅದು ಪ್ರಾಣಾಯಾಮ. ಇಲ್ದಿದ್ರೆ, ಯಾಕೆಂದ್ರೆ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ, ಇಲ್ದಿದ್ರೆ ಅದನ್ನು ಶ್ವಾಸಾಯಾಮ ಅಂತ ಕರಿತಿದ್ರು. ಶ್ವಾಸ ವ್ಯಾಯಾಮ ಅಂತ. ಶ್ವಾಸ ವ್ಯಾಯಾಮ ಆಗ್ತದೆ, ಶ್ವಾಸಾಯಾಮ ಅಲ್ಲ, ಪ್ರಾಣಾಯಾಮ. ಅದರಿಂದ ನೀವು ಉಸಿರಾಟದ ಮೂಲಕ ನೀವು ಪ್ರಾಣಶಕ್ತಿಯನ್ನ ನಿಯಂತ್ರಿಸುವುದು. ಗೊತ್ತಾಯ್ತಾ? ಸೊ ಇದು ಉದ್ದೇಶ. ಈಗ ಏನಾಗ್ತದೆ, ಪ್ರಾಣಶಕ್ತಿ ನಿಮ್ಮಲ್ಲಿ ಜಾಸ್ತಿ ಹರಿಯಲಿಕ್ಕೆ ಶುರುವಾದಾಗ ಅಲ್ಲಿ ಈಗ ಫ್ಯಾನ್ 1 ರಿಂದ 2 ಜಾಸ್ತಿ ತಿರುಗ್ತದೆ, 3 ಮತ್ತು ಜಾಸ್ತಿ ತಿರುಗ್ತದೆ. ಸೊ ಫ್ಯಾನ್ ನ ಫಂಕ್ಷನಾಲಿಟಿ ಇಂಪ್ರೂವ್ ಆಗ್ತದೆ. ಅದೇ ರೀತಿ ನಿಮ್ಮ ಶರೀರದ, ನಿಮ್ಮ ನರ್ವಸ್ ಸಿಸ್ಟಮ್ನ, ನಿಮ್ಮ ಅಬ್ಸರ್ವೇಷನ್ನ, ನಿಮ್ಮ ಇಂದ್ರಿಯಗಳ ಫಂಕ್ಷನಾಲಿಟಿ ಜಾಸ್ತಿ ಆಗ್ತದೆ. ಅದನ್ನೇ ಯೋಗ ಸೂತ್ರದಲ್ಲಿ ತತಕ್ಷೀಯತೆ ಪ್ರಕಾಶಾವರಣಂ, ನಮ್ಮ ಏನು ಲಿಮಿಟೇಷನ್ಸ್ ಇದ್ದದ್ದು ಹೋಗ್ತದೆ. ಧಾರಣಾ ಸೂಚ ಯೋಗ್ಯತ್ವಾನಿ ಮನಸ್ಸಃ, ಯಾಕಂದ್ರೆ ಪ್ರಾಣಕ್ಕೂ ಮನಸ್ಸಿಗೂ ಮತ್ತಿನ ಹತ್ತಿರದ ಸಂಬಂಧ ಉಂಟು. ಅದರಿಂದ ಮನಸ್ಸು ಅದಕ್ಕೆ ತಯಾರಾಗ್ತದೆ. ಸೊ ಈ ಪ್ರಾಣಾಯಾಮ ಅನ್ನುವಂಥದ್ದು ಯೋಗದ ಮುಂದಿನ ಅನುಷ್ಠಾನಕ್ಕೆ, ಅನುಸಂಧಾನಕ್ಕೆ ಒಂದು ಬಹಳ ಅತ್ಯಂತವಾದ ಪ್ರಮುಖವಾದ ಅಂಗ. ಆದರೆ ಗಡಿಬಿಡಿ ಮಾಡುವ ಹಾಗಿಲ್ಲ. ಯಾಕೆ? ಹಠ ಪ್ರದೀಪಿಕೆ ನೋಡಿ ಹೇಳ್ತಾರೆ, ಯಥಾ ಸಿಂಹೋ ಗಜೋ ವ್ಯಾಘ್ರೋ ವಶೀಭವಂತಿ ಶನೈಃ ತಥೈವ ಸೇವಿತೋ ವಾಯುರನ್ಯಥಾ ಹಂತಿ ಸಾಧಕಂ. ನೀವು ಪ್ರಾಣಾಯಾಮದಲ್ಲಿ ಹೇಗೆ ಇಲೆಕ್ಟ್ರಿಸಿಟಿ ಒಟ್ಟಿಗೆ ನೀವು ಸೇಫ್ ಆಗಿ ರೆಗ್ಯುಲೇಟ್ ಮಾಡಿ ಫಂಕ್ಷನ್ ಮಾಡಿ ಮಾಡ್ತೀರೋ, ಅದೇ ರೀತಿ ಪ್ರಿಕಾಷನ್ ತಕೊಂಡು ಸೇಫ್ ಆಗಿ ನೀವು ಮುಂದುವರಿಯುವಂಥದ್ದು ನಮ್ಮ ಜವಾಬ್ದಾರಿ. ಅಲ್ಲಿ ತಪ್ಪಿದ್ರೆ ಅದಕ್ಕೆ ಪ್ರಾಣ ಜವಾಬ್ದಾರಿ ಆಗುದಿಲ್ಲ. ಆದ್ದರಿಂದ ನೀವು ಕೇಳಿರಬಹುದು, ಅವ ಯೋಗ ಮಾಡಿ ಅವನಿಗೆ ಹುಚ್ಚು ಹಿಡಿಯಿತು, ಇವ ಜಪ ಮಾಡಿ ಸಿದ್ಧಿ ಮಾಡ್ಲಿಕ್ಕೆ ಹೋದ ಅವನಿಗೆ ಇದಾಯ್ತು, ಬಾಧೆ ಆಯ್ತು, ತೊಂದರೆ ಆಯ್ತು, ಇವನ ಆರೋಗ್ಯ ಕೆಟ್ಟಿತು. ಯಾಕೆಂತ ಹೇಳಿದ್ರೆ ಅದರ ಸಿಂಪಲ್ ಅರ್ಥ, ಈ ವಶೀಭವಂತಿ ಶನೈಃ ಇದನ್ನು ಬಿಟ್ಟು ಎಲ್ಲೋ ಗಡಿಬಿಡಿ ಗೊಂದಲ. ಅದಕ್ಕೋಸ್ಕರ ಇಂಥ ವಿದ್ಯೆಗಳನ್ನೆಲ್ಲ ಗುರುಮುಖೇನ ಸಾಧಿಸಬೇಕು ಅಂತ ಇರುವಂಥದ್ದು. ಎಂತ ಹೇಳಿದ್ರೆ, ಗುರು ಅಂತ ಹೇಳಿದ್ರೆ ಮತ್ತೇನೂ ಅಲ್ಲ. ಈಗ ಇಲೆಕ್ಟ್ರಿಸಿಟಿ ಒಟ್ಟಿಗೆ ನೀವು ಕೆಲಸ ಮಾಡುವಾಗ ಎಲೆಕ್ಟ್ರಿಸಿಟಿ ಒಟ್ಟಿಗೆ ಹೇಗೆ ಫಂಕ್ಷನ್ ಮಾಡಬೇಕು ಅಂತ ಗೊತ್ತಿದ್ದ ಒಬ್ಬ ಇರ್ಬೇಕಾದ್ರೆ ಅವನ ಗೈಡೆನ್ಸ್ ಅಲ್ಲಿ ಮಾಡಿದ್ರೆ ನೀವು ಸೇಫ್ ಆಗಿ ಇರ್ತೀರಿ. ನೋಡಿ, ಇಂತಿಂತ ವೈರ್ ಮುಟ್ಟು, ಇಂತಿಂತ ವೈರ್ ಮುಟ್ಟಬೇಡ, ಈಗ ಸಪ್ಲೈ ಕೊಡು, ಈಗ ಸಪ್ಲೈ ಕೊಡಬೇಡ ಅಂತ ಹೇಳ್ತಾರೆ ಅಲ್ವಾ? ಆಗ ನೀವು ಸೇಫ್ ಆಗಿರ್ತೀರಿ. ಇಲ್ಲ ನೀವೇ ಕೈ ಹಾಕ್ಲಿಕ್ಕೆ ಹೋದ್ರೆ ಅಷ್ಟು ಸೇಫ್ ಇದ್ರೂ ಕೆಲವೊಮ್ಮೆ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಮೆಜಾರಿಟಿ 90 to 99% ನೀವು ಸೇಫ್ ಅಂತ, ಅದು ಸೇಫ್ ಅಲ್ವಾ? ಓಕೆ. ಸೊ ಇದು ಪ್ರಾಣಾಯಾಮ. ಆನಂತರ ಬಂದದ್ದು ಪ್ರಾಣವಿದ್ಯೆ. ಪ್ರಾಣವಿದ್ಯೆ ಅಂತ ಹೇಳಿದ್ರೆ ಯಾ ವಿದ್ಯಾ ಸಾ ವಿಮುಕ್ತಗೆ. ಅಂದ್ರೆ ನಮ್ಮವರು ಬಹಳ ಇಷ್ಟಪಟ್ಟದ್ದು ಅಂತ ಗೊತ್ತುಂಟ? ಸ್ವಾತಂತ್ರ್ಯ. ಅತ್ಯಂತವಾದ ಸ್ವಾತಂತ್ರ್ಯ, ಅದನ್ನೇ ಮೋಕ್ಷ ಅಂತ ಕರೀತಾರೆ. ಆದ್ರೆ ನಮ್ಮವರಿಗೆ ವಿದ್ಯೆ ಅಂತ ಅದನ್ನು ಯಾವುದನ್ನ ಕರಿಬೇಕಾದ್ರೆ ಅದು ನನಗೆ ಮೋಕ್ಷವನ್ನು ಕೊಡಬೇಕು. ಹಾಗಾದ್ರೆ ಮೋಕ್ಷವನ್ನು ಕೊಡಬೇಕಾದ್ರೆ ಏನು ಬೇಕು? ಪತಂಜಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ನನಗೆ ಯೋಗ ಸೂತ್ರಗಳು ಖುಷಿ ಆಗುದಲ್ಲಿ, ಯೋಗಾಂಗಾನುಷ್ಠಾನಾದ ಅಶುದ್ಧಿ ಕ್ಷಯೇ ಜ್ಞಾನದೀಪ್ತಿ ರಾವಿವೇಕ ಖ್ಯಾತೆ. ವಿವೇಕ ಖ್ಯಾತಿಯ ಪರ್ಯಂತ ನಿನ್ನ ಜ್ಞಾನ ಬೆಳಗ್ತದೆ. ಯಾಕಂದ್ರೆ ನಮ್ಗೆ ಜೀವನದಲ್ಲಿ ಏನನ್ನು ಸಾಧಿಸಬೇಕಾದ್ರೂ ವಿವೇಕ ಬೇಕು. ಬೇರೆ ಎಲ್ಲ ಸಾಧನೆಗಳಿದ್ದು ವಿವೇಕ ಕೈ ಕೊಟ್ರೆ ಯಾವುದಿದ್ದು ಪ್ರಯೋಜನ ಆಗುದಿಲ್ಲ. ಅದರಿಂದ ನಮ್ಮ ಮೋಕ್ಷ ಸಾಧನೆಗೂ ವಿವೇಕವೇ ಬೇಕು ಅಲ್ವಾ? ಅದರಿಂದ ಈಗ ನೀವು
ಪ್ರಾಣ ಬೇಕು, ಸರಿ. ಪ್ರಾಣದ ಬಗ್ಗೆ ತಿಳ್ಕೊಂಡ್ರಿ. ಪ್ರಾಣಮಯ ಶರೀರದಲ್ಲಿ ಪ್ರಾಣ ಹರಿಯುತ್ತದೆ ನಾಡಿಗಳ ಮುಖಾಂತರ, ಚಕ್ರಗಳ ಮುಖಾಂತರ. ಇದೆಲ್ಲ ಬಹಳ ಸ್ವಲ್ಪ ಆದ್ರೂ ಏಕಾಗ್ರ ವಹಿಸಿ ಒಂದು ಅರ್ಧ ಗಂಟೆಯಲ್ಲಿ ಹೇಳುವಂತ ಕಾನ್ಸೆಪ್ಟ್ಸ್ ಅಲ್ಲ ಇದು. ಇದ್ರ ಹಿಂದೆ ಯಾಕಂದ್ರೆ ನಾಡಿಗಳು ನಿಮ್ಮ ಫಿಸಿಯಲಾಜಿಕಲ್ ಫಂಕ್ಷನ್ ಅನ್ನ ಇನ್ಫ್ಲುಯೆನ್ಸ್ ಮಾಡ್ತದೆ, ಚಕ್ರಗಳು ಫಿಸಿಯಲಾಜಿಕಲ್ ಸೈಕಲಾಜಿಕಲ್ ಫಂಕ್ಷನ್ ಅನ್ನ ಇನ್ಫ್ಲುಯೆನ್ಸ್ ಮಾಡ್ತದೆ. ಸೊ ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದ ತಂತ್ರಜ್ಞತೆಯನ್ನು ಉಪಯೋಗಿಸಿದ್ರೆ ಬಹಳ ಸೇಫ್ ಆಗಿ ನೀವು ನಿಮ್ಮ ಡೆವಲಪ್ಮೆಂಟ್ ಅನ್ನು ಸಾಧಿಸಬಹುದು. ಈ ಅಪ್ಲಿಕೇಶನ್ ಪಾರ್ಟ್ ಉಂಟಲ್ಲ, ಯಾವುದು ನಮ್ಮನ್ನು ಶಕ್ತಿಶಾಲಿಯಾಗಿ ಮಾಡ್ತದೆ, ಇದು ಪ್ರಾಣ ವಿದ್ಯೆ ಅಥವಾ ಅಪ್ಲಿಕೇಶನ್ ಪಾರ್ಟ್ ಆಫ್ ಪ್ರಾಣ. ನಮ್ಮಲ್ಲಿ ನೋಡಿ, ಈಗ ದೇವಸ್ಥಾನದಲ್ಲಿ ದೇವಸ್ಥಾನವನ್ನು ಕಟ್ತೀರಿ, ಇದು ಮಾಡ್ತೀರಿ, ಎಲ್ಲ ಮಾಡ್ತೀರಿ, ವಿಗ್ರಹವನ್ನು ಕೊಂಡೋಗಿಡ್ತಾರೆ. ಅನಂತರದ ಕಾನ್ಸೆಪ್ಟ್ ಏನದು? ಪ್ರಾಣ ಪ್ರತಿಷ್ಠೆ. ಸೊ ಪ್ರಾಣ ಶಕ್ತಿಯನ್ನ ಆ ವಿಗ್ರಹದಲ್ಲಿ ಸಂಚಾಲನಗೊಳಿಸಿ ಅದರ ಮುಖಾಂತರ ವಿಶ್ವಾತ್ಮಕ ಶಕ್ತಿ ಹರಿದು ಬರುವವರಿಗೆ ಅನುಗ್ರಹವಾಗುವ ಹಾಗೆ ಇರುವಂತಹ ಟೆಕ್ನಾಲಜಿ ದೇವಸ್ಥಾನ. ಇವತ್ತಿನ ತನಕ ನಮ್ಗೇನಿತ್ತು ದೇವಸ್ಥಾನ ಅಂತ ಹೇಳಿದ್ರೆ ದೇವರ ಜಾಗ ಅಂತ. ಈಗ ನೋಡಿ, ನಮ್ಗೆ ದೇವಸ್ಥಾನದಲ್ಲಿ ಹೀಗೆ ಕ್ಲಾಕ್ ವೈಸ್ ಸುತ್ತು ಬಾ ಅಂತ ಹೇಳ್ತಾರೆ. ಯಾಕೆ ಆಂಟಿ ಕ್ಲಾಕ್ ವೈಸ್ ಸುತ್ತು ಬರಬಾರದು? ಯಾಕೆಂತ ಹೇಳಿದ್ರೆ ಅದು ಎನರ್ಜಿಯ ಶಕ್ತಿಯ ನಿಯಮ ಪ್ರಕಾರ. ಯಾಕೆಂತ ಹೇಳಿದ್ರೆ ನೀವು ದೇವಸ್ಥಾನಕ್ಕೆ ಹೋಗೋದು ನಿಮ್ಮನ್ನು ಶಕ್ತಿಶಾಲಿ ಮಾಡ್ಕೊಳ್ಳಿ. ಆಗ ನೀವು ಸ್ಕ್ರೂ ಅಲ್ಲಿ ನೋಡಿ ಅಂತೆ, ನೀವು ಸ್ಕ್ರೂ ಅನ್ನು ಟೈಟ್ ಮಾಡ್ಬೇಕಾದ್ರೆ ರೈಟಿಗೆ ತಿರುಗಿಸ್ತೀರಿ, ಸ್ಕ್ರೂ ಅನ್ನು ಲೂಸ್ ಮಾಡ್ಬೇಕಾದ್ರೆ ಲೆಫ್ಟಿಗೆ ತಿರುಗಿಸ್ತೀರಿ. ಸೊ ಇದು ಶಕ್ತಿಯ ನಿಯಮ. ಸೊ ರೈಟಿ ಟೈಟಿ ಲೆಫ್ಟಿ ಲೂಸಿ. ಓಕೆ. ಸೊ ಆಗ ನಮಗೆ ದೇವಸ್ಥಾನದ ಈ ಎನರ್ಜಿಯ ಬಗ್ಗೆ, ಪ್ರಾಣದ ಬಗ್ಗೆ ತಿಳ್ಕೊಂಡಾಗ, ಪ್ರಾಣದ ನಿಯಮಗಳ ಬಗ್ಗೆ ತಿಳ್ಕೊಂಡಾಗ ದೇವಸ್ಥಾನ ಅನ್ನೋದು ಬರೀ ಶ್ರದ್ಧೆಯ ಕೇಂದ್ರ ಆಗುದಿಲ್ಲ, ಬರೀ ಆಧ್ಯಾತ್ಮ ಕೇಂದ್ರ ಆಗುದಿಲ್ಲ, ಅದು ಒಂದು ಟೆಕ್ನಾಲಜಿ ಕೇಂದ್ರ ಆಗಿರುತ್ತೆ. ಆಯ್ತಾ? ಅದೇ ರೀತಿ ನಮ್ಮಲ್ಲಿ ದೇವತೆಗಳು ಅಂತ ಹೇಳ್ತೇವೆ ನಾವು. ಹಾಗಾದ್ರೆ ದೇವತೆಗಳು ಅಂತ ಹೇಳಿದ್ರೆ ಯಾರು? ಈಗ ಮನುಷ್ಯ ಬೆಳೆದ್ರೆ ಈಗ ಯೋಗ ಮಾಡ್ತಾರೆ, ಯೋಗ ಫಾರ್ ಹೆಲ್ತ್, ಯೋಗ ಫಾರ್ ಡಯಾಬಿಟಿಸ್, ಯೋಗ ಫಾರ್ ಸೈನಸೈಟಿಸ್. ಓಕೆ, ಅದು ಒಪ್ಪಿಕೊಳ್ಳುವ, ಅದು ಯೋಗದ ಪಾರ್ಟ್. ಆದ್ರೆ ಯೋಗದ ನಿಜವಾದ ಉದ್ದೇಶ ಏನು? ನಿಜವಾದ ಉದ್ದೇಶ ಏನು ಅಂತ ಹೇಳಿದ್ರೆ ಮನುಷ್ಯನ ವಿಕಾಸವನ್ನ ಜಾಸ್ತಿ ಮಾಡುದು, ಸ್ಪೀಡ್ ಆಗಿ ವಿಕಾಸ ಆಗುದು. ಹಾಗಾದ್ರೆ ವಿಕಾಸ ಅಂದ್ರೆ ಎಲ್ಲಿ ನಾವು ನೋಡ್ಬೇಕು? ತುಂಬಾ ಕಮ್ಮಿ ವಿಕಾಸ ಆದ್ದು ಅಂತ ಹೇಳಿದ್ರೆ ಮಿನರಲ್ ಕಿಂಗ್ಡಮ್, ಮರಳು, ಕಲ್ಲು, ಕ್ವಾರ್ಟ್ಸ್ ಇತ್ಯಾದಿ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ವಿಕಾಸ ಆದ್ದು ಅಂತ ಹೇಳಿದ್ರೆ ಅದು ಇದ್ರ ಪ್ಲಾಂಟ್ ಕಿಂಗ್ಡಮ್. ಅದು ಮರಳಿನಷ್ಟು ಜಡ ಅಲ್ಲ, ಮಣ್ಣಿನಷ್ಟು ಜಡ ಅಲ್ಲ, ಆದ್ರೆ ಅದಕ್ಕಿಂತ ಚುರುಕು. ಅದೇ ರೀತಿ ನೆಕ್ಸ್ಟ್ ಬರುವಂತದ್ದು ಅನಿಮಲ್ ಕಿಂಗ್ಡಮ್. ಓಕೆ, ಪ್ರಾಣಿಗಳು ಮತ್ತೂ ಚುರುಕು, ಆದ್ರೆ ಪ್ರಕೃತಿಗೆ ಬಹಳ ಕಾಂಟ್ರಿಬ್ಯೂಟ್ ಮಾಡ್ತದೆ ಅಲ್ವಾ? ಸೊ ಇವುಗಳಲ್ಲಿ ನೋಡಿ, ಪ್ರಾಣ ಶಕ್ತಿಯನ್ನ ಈಗ ನೀವು ಗಮನಿಸಿದ್ರೆ ಈ ಶಕ್ತಿ ಜಾಸ್ತಿ ಆಗ್ತಾ ಇರೋದು ಕಂಡು ಬರ್ತದೆ. ಅಲ್ಲಿಂದ ಮುಂದುವರಿದು ಪ್ರಾಣಿಗಳೇ ಆದ್ರೂ ಈ ಲೆವೆಲ್ಗೆ ನಾವು ಬೆಳೆದಿದ್ದೇವೆ. ನಾವು ನಮ್ದೇ ಒಂದು ಕಿಂಗ್ಡಮ್ ಮಾಡ್ಕೊಂಡು, ಹ್ಯೂಮನ್ ಕಿಂಗ್ಡಮ್. ಆಯ್ತಾ? ಇದನ್ನ ಯೋಗಿಗಳು ಗಮನಿಸಿದ್ರು. ಹಾಗಾದ್ರೆ ಅದು ಅಲ್ಲಿಂದ ಹೇಗೆ ಬೆಳೆಯಿತು? ಇದರಲ್ಲಿ ಪ್ರಾಣಶಕ್ತಿ. ಹಾಗಾದ್ರೆ ಪ್ರಾಣಶಕ್ತಿಯ ಸಂಚಾರವನ್ನ ಚೆನ್ನಾಗಿ ಮಾಡ್ತಾ ಹೋದ್ರೆ ಇದನ್ನ ಆಕ್ಸಿಲರೇಟ್ ಮಾಡಬಹುದು, ಮುಂದಕ್ಕೂ ಕೊಂಡು ಹೋಗಬಹುದು, ಫಾಸ್ಟ್ ಮಾಡಬಹುದು ಅಂತ ಕಂಡು ಬಂದಾಗ ಇದು ಯೋಗದ ತಂತ್ರಜ್ಞತೆಯಾಗಿ ಬಂದದ್ದು. ಆಯ್ತಾ? ಸೊ ಯೋಗದಲ್ಲಿ ಇದು ಉಪಯೋಗ ಆಯ್ತು. ಮಾರ್ಷಲ್ ಆರ್ಟ್ ಅಲ್ಲಿ ಕಳರಿಪಯಟ್ಟು, ವರ್ಮಕಲೈ, ಆಚೆ ನೀವು ಹೋದ್ರೆ ಚೀನಾದ್ದು ಕುಂಫು, ಇದೆಲ್ಲ ಮಾರ್ಷಲ್ ಪ್ರಾಣದ್ದೇ. ಯಾಕಂತ ಹೇಳಿದ್ರೆ ಪ್ರಾಣ ಭಾರತದಲ್ಲಿ ಮಾತ್ರ ಇಲ್ಲ, ಆದ್ರೆ ಚೈನೀಸ್ ಅಲ್ಲಿ ಚಿ ಅಂತ ಕರೆದ್ರು, ಜಪಾನೀಸ್ ಅಲ್ಲಿ ಕಿ ಅಂತ ಕರೆದ್ರು, ಪಾಲಿನಿಷ್ ಅಲ್ಲಿ ಮಾನ ಅಂತ ಕರೆದ್ರು, ಹೀಬ್ರು ಅಲ್ಲಿ ರೂಹ ಅಂತ ಕರೆದ್ರು. ಬೇರೆ ಬೇರೆ ಪಂಗಡಗಳು ಇದನ್ನು ಅಧ್ಯಯನ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಇಂಥ ವಿಚಾರಗಳು ಅದ್ಭುತವಾದ ವಿಚಾರ ಅವರೊಟ್ಟಿಗೆ ಇದೆ. ಯಾಕೆಂತ ಹೇಳಿದ್ರೆ ನಾವು ಇವತ್ತು ಸೀಮಿತ ಸಮಯದಲ್ಲಿ ಈ ಸಂವಾದವನ್ನು ನಡೆಸ್ತಾ ಇದ್ದೀವಿ. ನಾನು ಅವರದ್ದು ಕೊನೆಯದಾಗಿ ಕೇಳುವಂಥದ್ದು ಪ್ರಾಣ ಚಿಕಿತ್ಸೆ ಅನ್ನುವಂಥ ಶಬ್ದದ ಒಂದು ನಾನು ಹಾಗೆ ಹೇಳಿದಲ್ಲ, ಪ್ರಾಣಮಯ ಕೋಶದಲ್ಲಿ ಇದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಪ್ರಾಣಮಯ ಕೋಶದಲ್ಲಿ ಪ್ರಾಣ ಹರಿತಾ ಉಂಟು. ಆಯ್ತಾ? ಪ್ರಾಣ ಚೆನ್ನಾಗಿ ಹರಿತಾ ಇದ್ರೆ ನಾವು ಆರೋಗ್ಯವಂತರಾಗಿರ್ಬೇಕು. ಹಾಗಾದ್ರೆ ನಮ್ಮ ಶರೀರದಲ್ಲಿ ಅನಾರೋಗ್ಯ ಕಂಡು ಬಂದಿದೆ ಅಂತ ಹೇಳಿದ್ರೆ ಪ್ರಾಣದ ಹರಿವು ಸರಿಯಾಗಿ ಆಗ್ತಾ ಇಲ್ಲ. ಹಾಗಾದ್ರೆ ಆ ಪ್ರಾಣದ ಹರಿವನ್ನ ಸರಿಯಾಗಿ ಯಾವುದೋ ರೀತಿಯಲ್ಲಿ ನಾವು ಸಾಧಿಸಿದ್ರೆ ಅದು ಚಿಕಿತ್ಸೆ. ಯಾವುದೇ ರೀತಿಯಲ್ಲಿ ಹೇಗೆ ಅಂತ ಇದನ್ನ ಈಗ ನಾವು ಎಲೆಕ್ಟ್ರಿಸಿಟಿಯನ್ನು ಹೇಗೆ ಕಲಿಬೇಕು, ಅದೇ ರೀತಿ ಈಗ ಪ್ರಾಣಿಕ್ ಹೀಲಿಂಗ್, ಯೋಗ ಪ್ರಾಣವಿದ್ಯಾ, ರೇಖಿ, ಇದೆಲ್ಲ ಪ್ರಾಣಮಯ ಕೋಶವನ್ನ ಆಧಾರವಾಗಿ ಇಟ್ಟುಕೊಂಡು ಬಂದಂತ ಸಿಸ್ಟಮ್ಸ್. ಇಂಥ ಕೋರ್ಸ್ಗಳನ್ನ ನಾವು ಕಲ್ತ್ರೆ ಇದರಲ್ಲಿ ಕ್ರಮಬದ್ಧವಾಗಿ ಕಲಿಸ್ತಾರೆ. ಅದರ ಮೂಲಕ ನಮ್ಗೆ ನಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಮತ್ತೆ ಈಗ
ಮಿಸ್ಟರ್ ಕ್ಲಿಫ್ ಸಲ್ಡಾನ ಮತ್ತೆ ಡಾಕ್ಟರ್ ರಮೇಶ್ ಅನ್ನೋರು Okay. ಪ್ರಾಣಿಕ್ ಹೀಲಿಂಗ್ ಸಿಸ್ಟಮ್ ಅಲ್ಲಿ Okay. ನಮ್ಮ ಅಪೋಲೋ ಚೆನ್ನೈ ಹಾಸ್ಪಿಟಲ್ ಅಲ್ಲಿ Okay. ಇದನ್ನ ಅಪ್ಲೈ ಮಾಡಿ Yes. ಬೇರೆ ಬೇರೆ ರಿಸಲ್ಟ್ ಕನ್ಫರ್ಮ್ ಮಾಡಿದ್ದಾರೆ. Okay. ಆಗ ಏನ್ ಕನ್ಫರ್ಮ್ ಆಗಿದೆ ಅಂತ ಹೇಳಿದ್ರೆ, ಈಗ ಒಂದು ಆಪರೇಷನ್ ಆದ್ರೆ ಅದು ಗುಣ ಆಗಲಿಕ್ಕೆ 6 ತಿಂಗಳು ಬೇಕು ಅಂತ ಹೇಳಿದ್ರೆ, Yes. ಈ ಟೆಕ್ನಿಕ್ಸ್ ಅನ್ನು ಉಪಯೋಗ ಮಾಡುವಾಗ ಆತ 3 ತಿಂಗಳಲ್ಲಿ ಗುಣ ಆಗಿದ್ದಾನೆ. ಎಸ್, ಅಂದ್ರೆ ರಿಕವರಿ ಆಗೋ ಸ್ಪೀಡ್ ಬೇಗ ಆಗ್ತದೆ. ಹೌದು, ರಿಕವರಿ. ಇನ್ನು ಬರೀ ಇದೇ ತಂತ್ರಜ್ಞತೆಯನ್ನು ಸಾಧಿಸಿ ಒಬ್ರು ರೋಗಿ ಸ್ಕೋಲಿಯೋಸಿಸ್ ಅನ್ನ ಅವರೇ ಹೀಲಿಂಗ್ ಟೆಕ್ನಿಕ್ ಅನ್ನ ಕಲ್ತು ಅವರೇ ಹೀಲಿಂಗ್ ಮಾಡಿ 1 ವರ್ಷ ಮಾಡಿಕೊಂಡು ಬೆನ್ನನ್ನು ಸರಿ ಮಾಡ್ಕೊಂಡಿದ್ದಾರೆ. ಸ್ಕೋಲಿಯೋಸಿಸ್ ಅಂದ್ರೆ ಅದು ಬೆನ್ನು ಉರಿಯಲ್ಲಿ ಅಂಕುಡೊಂಕೆ ಆಗಿರುವಂತದ್ದು. ಇನ್ನು ಪ್ರಾಣದ ಉಪಯೋಗ ಇದು. Okay. ಅದಕ್ಕೆ ಒಂದಷ್ಟು ಅಭ್ಯಾಸ ಬೇಕಾಗ್ತದೆ. ಬ್ಲೀಡಿಂಗ್ ಆಯ್ತು, ಡೆಂಟಲ್ ಇದು ಮಾಡುವಾಗ ಬ್ಲೀಡಿಂಗ್ ಆಯ್ತು. Okay. ಆ ಬ್ಲೀಡಿಂಗ್ ಅನ್ನ ಬರೀ ಪ್ರಾಣ ಶಕ್ತಿಯನ್ನು ಚೇಂಜ್ ಮಾಡಿ ಅದನ್ನು ನಿಲ್ಲಿಸ್ಲಿಕ್ಕೆ ಆಗ್ತದೆ, ಬ್ಲೀಡಿಂಗ್ Okay. ಸ್ಟಾಪಿಂಗ್ ದ ಬ್ಲೀಡಿಂಗ್. Yes. ಸೊ ಇದು ಆಗ ನಾನು ಹೇಳಿದಲ್ಲ, ನಮ್ಗೆ ಹೀಗೆ ನೋಡಿದಾಗ ಅದು ಮ್ಯಾಜಿಕ್ ಅಂತ ಕಾಣ್ತದೆ. Okay. ಆದ್ರೆ ಇದರ ಹಿಂದಿನ ಲಾಜಿಕ್ ನಮ್ಗೆ ಅರ್ಥ ಆಗದಾಗ ಅದು ಟೆಕ್ನಿಕ್ ಆಗ್ತದೆ, ಟೆಕ್ನಾಲಜಿ ಆಗ್ತದೆ. Correct. ಸೊ ಈ ದೃಷ್ಟಿಯಲ್ಲಿ ನಾವು ನೋಡಿದಾಗ Okay. ಯೋಗ ಕೂಡ ಒಂದು ಅದ್ಭುತವಾದ ಟೆಕ್ನಾಲಜಿ ಆಗಿ ನಿಲ್ತದೆ. ಓಕೆ ಓಕೆ. ಯೋಗ ಬರೀ ಶ್ರದ್ಧೆ ಅಲ್ಲ, ಹೌದು, ಅದೊಂದು ತಂತ್ರಜ್ಞತೆ. Yes. ಆದ್ರಿಂದ ಅದು ಗುರುಮುಖೇನ ಬರಬೇಕು. Correct. Yes. ಸೊ ಹೀಗೆ ಪ್ರಾಣಶಕ್ತಿಯ ಬಗ್ಗೆ ಅನ್ವೇಷಣೆಗಳು ಆಗಿದೆ. Okay. ನಿಮಗೆ ಬೇಕಾದಷ್ಟು ರಿಸರ್ಚ್ ಪೇಪರ್ಗಳು ಕೂಡ ಸಿಗ್ತದೆ. Okay. ಆಗುತ್ತಾ ಇದೆ, ಮುಂದುವರಿಬೇಕು. ಮುಂದುವರಿಬೇಕು. ಯಾಕೆ ಅಂತ ಹೇಳಿದ್ರೆ ಯಾವುದೇ ಸಬ್ಜೆಕ್ಟ್ ಅಲ್ಲೇ ನಿಲ್ಲುವುದಿಲ್ಲ, ನಿಂತ ನೀರಾಗಬಾರದು, ಹರಿಯುವ ನೀರಾಗಬೇಕು. ನಿಜ. ಅದಕ್ಕೂ ಯೋಗಕ್ಕೂ ಬಹಳ ಸಂಬಂಧ ಇರುವುದರಿಂದ Okay. ಯೋಗದಲ್ಲಿ ಆಸಕ್ತಿ ಇರುವವರು, ಶ್ರದ್ಧೆ ಇರುವವರೆಲ್ಲ ಇಂಥ ವಿದ್ಯೆಗಳನ್ನು ಕಲಿತಾಗ ನಾನು ಏನೋ ಸುಮ್ಮನೆ ಮಾಡ್ತಾ ಇಲ್ಲ, ನಾನು ಸರಿಯಾದನ್ನೇ ಮಾಡ್ತಾ ಇದ್ದೇನೆ Yes. ಅಂತ ಹೇಳಲಿಕ್ಕೆ ನಮ್ಗೆ ಒಂದು ಅನುಕೂಲ ಆಗ್ತದೆ. ಅದರ ಅನುಭವಗಳ ನಮ್ಗೆ ದೃಢ ಆಗ್ತದೆ. Okay. ಮತ್ತೆ ನಮ್ಮ ಪ್ರೋಗ್ರೆಸ್ Yes. ಅದು ಬಹಳ ಸ್ಪೀಡ್ ಆಗ್ತದೆ, ಜಾಸ್ತಿ ಆಗ್ತದೆ. ಎಸ್ ವೀಕ್ಷಕರೇ, ಪ್ರಾಣಶಕ್ತಿ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ನಮ್ಮನ್ನು ನಾವು ಅಪ್ಲಿಫ್ಟ್ ಮಾಡ್ಕೊಳ್ಳಿಕ್ಕಿರುವಂತಹ ಒಂದು ವ್ಯವಸ್ಥೆ. ಅದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಯಾವ ರೀತಿ ಅನುಷ್ಠಾನ ಮಾಡಬೇಕು ಅನ್ನೋದನ್ನು ಬಹಳ ಸಂಕ್ಷಿಪ್ತವಾಗಿ ಸರಳವಾಗಿ ಎಲ್ರಿಗೂ ಅರ್ಥ ಆಗುವ ರೀತಿಯಲ್ಲಿ ವಿವರಿಸಿದರು ಶ್ರೀಕಾಂತ್ ಅವರು. ಖಂಡಿತವಾಗಿ ಮುಂದಿನ ದಿವಸದಲ್ಲಿ ಇದರ ಬಗ್ಗೆ ಇನ್ನೊಂದಷ್ಟು ವಿಚಾರಗಳು ನಾವು ತಿಳ್ಕೊಳ್ಳಿಕ್ಕೂ ಇದೆ. ತಿಳ್ಕೊಳ್ಳೋದು ಮಾತ್ರ ಅಲ್ಲ, ನಾವು ಅಭ್ಯಾಸ ಮಾಡಬೇಕು. ನಾನು ಯಾವಾಗಲೂ ಹೇಳೋದು, ತಿಳ್ಕೊಳ್ಳೋದಕ್ಕಿಂತ ಜಾಸ್ತಿ ಅಭ್ಯಾಸನೇ ನಮಗೆ ಅಲ್ಟಿಮೇಟ್ ಅನ್ನುವಂಥದ್ದು. ಅಂತಹ ಪ್ರಯತ್ನವನ್ನು ಮಾಡುತ್ತಾ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಮಗೆಟ್ಟಿಗೆ ಅತಿಥಿಯಾಗಿ ಭಾಗವಹಿಸುವಂಥ ಶ್ರೀಕಾಂತ್ ಎಸ್ ವಿ ಅವರು ಅವರದ್ದೇ ಯೋಗ ಚಿಕಿತ್ಸಾ ಮತ್ತು ಪ್ರಾಣ ಹೀಲಿಂಗ್ ಚಿಕಿತ್ಸಾ ಕೇಂದ್ರ ಪಳ್ನೀರಲ್ಲಿ ಕಾರ್ಯನಿರ್ವಹಿಸ್ತಿದೆ. ಆಯಾಮ ಅನ್ನುವಂಥ ಚಿಕಿತ್ಸಾ ಕೇಂದ್ರದಲ್ಲಿ ಯೋಗ ವಿದ್ಯಾ ಪ್ರಾಣ ಚಿಕಿತ್ಸಾ ಕೇಂದ್ರ ಅಂತೇಳಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೀವು ಅಲ್ಲಿ ಅವರನ್ನು ಸಂಪರ್ಕ ಮಾಡಬಹುದು. ಮುಂದಿನ ದಿವಸದಲ್ಲಿ ಇನ್ನೊಮ್ಮೆ ಅವರೊಟ್ಟಿಗೆ ಸಂವಾದ ಕಾರ್ಯಕ್ರಮ ಮಾಡುವಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಶ್ರೀಕಾಂತ್ ಅವರಿಗೆ ಆವಿಷ್ಕಾರ ಯೋಗದ ಪರವಾಗಿ ಮತ್ತು V4 ವೀಕ್ಷಕರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಪುನಃ ಒಮ್ಮೆ ನಿಮಗೆ V4 ಚಾನಲ್ನವರಿಗೆ ಅದೇ ರೀತಿ ವೀಕ್ಷಿಸದಂಥ ಎಲ್ಲರಿಗೆ ಅಭಿನಂದನೆಗಳನ್ನು ಹೇಳ್ತಾ ನಮ್ಮೆಲ್ಲರ ಆಸಕ್ತಿ ಈಗ ನಾವೇನು ಕಲ್ತವರಲ್ಲ, ಅಂದ್ರೆ ತುಂಬಾ ತಿಳಿದವರಲ್ಲ, ತಿಳ್ಕೊಂಡಿದ್ದೇವೆ. ಸೊ ನಿಮ್ಮೆಲ್ಲರ ಆಸಕ್ತಿ ಯೋಗದ ಕಡೆಗೆ ಒಗ್ಗೂಡಿ ಯೋಗ ಮುಂದಿನ ದಿವಸಗಳಲ್ಲಿ ಇನ್ನೂ ಪ್ರವರ್ಧಮಾನವಾಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ಎಲ್ರಿಗೆ ನಮಸ್ಕಾರ. ವೀಕ್ಷಕರೇ, ನಾಳೆ ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ 21 ಸೋಮವಾರ. ಈ ದಿವಸದಲ್ಲಿ ನಾವು ವಿಶೇಷವಾಗಿ ಮಾಡಬೇಕಾಗಿರೋದು ಯೋಗ ಅಭ್ಯಾಸ. ಇದೇ V4 ನ್ಯೂಸ್ನ ಚಾನಲ್ನ ಸ್ಟುಡಿಯೋದಿಂದ ನಾವು ಬೆಳಿಗ್ಗೆ 6:30ರಿಂದ 7:30 ಗಂಟೆಗೆ ಯೋಗಾಭ್ಯಾಸ ಮಾಡುವಂಥ ತರಬೇತಿಯನ್ನು ನಾವು ಕೊಡ್ತೀವಿ. ಆ ತರಬೇತಿಯಲ್ಲಿ ಎಲ್ಲರೂ ಭಾಗವಹಿಸಿ. ಮತ್ತು 10 ಗಂಟೆಗೆ ನನ್ನ ಗುರುಗಳ ಒಂದು ಉಪನ್ಯಾಸ ಇದೆ. ಆ ಉಪನ್ಯಾಸದ ಬಗ್ಗೆ ಮತ್ತೆ ಮಾಹಿತಿ ಕೊಡ್ತೀನಿ. ಡಾಕ್ಟರ್ K. ಕೃಷ್ಣ ಭಟ್ ಅವರು ಸೈನ್ಸ್ ಆಫ್ ಯೋಗ ಇನ್ ಮಾಡರ್ನ್ ಲೈಫ್ ಸ್ಟೈಲ್ ಅನ್ನುವಂಥ ವಿಚಾರದಲ್ಲಿ ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಈ 2 ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುವುದರೊಟ್ಟಿಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಶಸ್ವಿಯಾಗಿ ಪೂರೈಸುವಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಹೇಳಿದ ಇವತ್ತು ಕಾರ್ಯಕ್ರಮ ಕೊನೆಗೊಳಿಸ್ತಿದ್ದೀವಿ. ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ ಯು. ನಮಸ್ಕಾರ.